ಮಹೇಶ್ ಅಣ್ಣ ಹಾಯ್. ಇತ್ತಕ್ಕೆನಾ ಕೇನುಂಡೆ చాండ వనసాండి ಆಮುಂಡರೇ ಆಮುಂಡ ಏರುಂಡರ ತಕ್ಕಾಚಿಪಿತ್ತಂಡು ಇರಗದಾದೆ ನೀರುಳಿದ ಚೂಲಿತ್ತಣ ಬಕ್ಕ ಒಂದೇತ ಪೊಯ್ಯದ ಪಾಯಸ ಬರಿಯ. ಹೇಮಂತ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಲೈಕ್ ಥ್ಯಾಂಕ್ ಯು ಕೇನುಂಡು ಅಂದೆ. ಸೂಪರ್ ಸೂಪರ್ ಲೈವ್, ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಆಯಿತಾ ಮೇಡಮ್. ಟಿಫನ್ ಏನು ಮಾಡಿದ್ರಿ? ಟಿಫನ್ ಏನಿಲ್ಲ, ನಾನು ಊಟ ಮಾಡಿದ್ದು. ಊಟ ಮಾಡಿ ಎಂಕ್ ನೀರುಳ್ಳಿದ್ದ ಕಡುಬು ಅಂದೆ. ಓಕೆ, ನೀರುಳ್ಳಿದ್ದು ಕಡುಬು ಮಾಡಿ ತಿಂದಂತ ಮಹೇಶ್ ಅಣ್ಣನಿಗೆ ಒಂದು ಸೆಲ್ಯೂಟ್ ಹೊಡೀರಿ ಆಯಿತಾ ಮೇಡಮ್. ನಮ್ಮ ಲೈವ್ಗೂ ಕೂಡ ಇರುತ್ತೆ, ಬನ್ನಿ 9 ಗಂಟೆಗೆ. ಓಕೆ ಓಕೆ ಬರುವ. ಓಕೆ, ಮತ್ತೆ ಬನ್ನಿ ಫ್ರೀ ಇದ್ದರೆ. ಮತ್ತೆ ಮಹೇಶ್ ಅಣ್ಣ ವಿಶೇಷ? ಚಾಂಡೆ ಚಾ ಇಜ್ಜಿ ಚಾಂಡಿ ಜಿತೇಶ್ ಒಂದು ತಿಂಡಿ ಇಜ್ಜಿ ವನಸ್ ಅಂತ ಈಡ್ದಾದ ತಿಂಡಾರ್ ಏತ್ ಪರಿಯರು ದಾದ ತಿಂಡಾರ್. ಪಟಪಟ ಅಂದು ಕಮೆಂಟ್ ಪಾಡೊಡ್ತಿಲ್ಲ ಇತ್ತು. ಲೈಕ್ಲ ಕೊರ್ಲೆ ಲೈಕ್ ಕೊಟ್ಟು ಜರ ಎಂಕ್ ಉಪ್ಪು ದೋಸೆ ಅವು ಉಪ್ಪು ದೋಸೆ. ಮೇಡಮ್ ಡೋಂಗ್ರಿ ಮಿಠಾಯಿ ಬೇಗ ಸಿಗುತ್ತೆ ಸಿಗುತ್ತೆ ಮಹೇಶ್ ಅವರೇ. ಲೈಕ್ ಡನ್, ಥ್ಯಾಂಕ್ ಯು ಜಿತೇಶ್. ಮತ್ತೆ ಹೇಳಿ, ಏನು ವಿಶೇಷ? ಮಳೆ ಇದೆಯಾ ನಿಮ್ಮ ಕಡೆ? ಕಪ್ಪ ರೊಟ್ಟಿ ಆಯ್ ಕೀರೆನ ಬನ್ನಿ. ಉಪ್ಪು ದೋಸೆನೆ, ಉಪ್ಪು ದೋಸೆ ಹತ್ತಾವ ಒಂದು ಮಂಡ್ಯ. ಯಾನ್ ಬಸ್ರುಡುಲ್ಲ ಅಂದೆ ಇರ್ ಕಟೀಲು ಬಿದ್ದಾರ್ದನತೆ ಎಂಕ್ಲೆಗ್ಲ ಪುರ ದೇವರಡ ಎಡ್ಡ ಆಡು ಬಂದು ಕೇನೊಂಬಲ್ಲ ಅವೆ. ಕಾರ್ತಿಕ್ ಬ್ರದರ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಯ್ ಜಿತೇಶ್ ಅಣ್ಣ ಅಂತ ಮಹೇಶ್ ಅಣ್ಣ. ಲೈಕ್ ಡನ್, ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್. ಬೊಕ್ಕ ಅದಾದೆ ಬೊಕ್ಕ ನೋಡಿ ಜಿತೇಶ್ ಬ್ರದರ್. ಮುದ್ದು ಸಿಸ್ ಟಿಫಿನ್ ಆಯ್ತಾ? ಟಿಫಿನ್ ಇಲ್ಲ, ಚಹಾ ಕುಡಿದೆ, ಊಟ ಮಾಡಿದೆ. ನಿಮ್ದಾಯ್ತಾ? ಕಟೀಲ್ಗೆ ಪೋಪಿನ ಬಂದುಲ್ಲ ಜಿತೇಶ್ ಅಂದೆ. ಕಟೀಲು ಹೋದು ಅವೇ ಮಾತ್ರೆಗಳ ಎಡ್ಡೆ ಅವಡು ಬಂದು ಕೇನೊಬ್ಬಲ್ಲ ಅವೆ. ಶ್ರೀಹರಿ ಅಣ್ಣ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಏನು ತಿಂಡಿ? ಲೈಕ್ ಕೋರಿ. ಹೌದಮ್ಮನು ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಹೇಗಿದೆ ಜ್ವರ? ಕಡಿಮೆ ಆಯಿತಾ? 5 ಲೈಕ್, ಥ್ಯಾಂಕ್ ಯು. ಹಾಂ ಓಕೆ ಮುದ್ದು ಇರೆಗ್ಲ ದೇವ್ರ ಎಂಕ ಮಾತಾಡತ್ತ ಮಾತ್ರೆಗ್ಲ ಏರು ಪುರ ಉಲ್ಲಿರ್ತಲೆ ಮಾತ್ರೆಗ್ಲೆ ಎನ್ನ ಲೈವ್ ಹಿಡಿತನ ಮಾತ್ರೆ ಉಂಟು ನಂಬಲ್ಲ. ಇದು ಹೆಣ್ಣಿಗೆ ಶುಭೋದಯ ಅಂತ ಶ್ರೀಹರಿ ಅಣ್ಣ. ಹಾಗೆ ಇದೆ. ಎಂತ ನೀವು ಮದ್ದು ತಗೊಳ್ದಿಲ್ವಾ? ಹಾಂ, ಮದ್ದು ತಗೊಳ್ಬೇಕಲ್ಲ. ಹಾಂ ಓಕೆ ಅಂತ ಜಿತೇಶ್ ಬ್ರದರ್. ಬಲೆ ಬಲೆ ಮನು ಅವರು ನಗ್ತಾ ಇದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಏನೂ ಆಗಲ್ಲ ಬಿಡಿ, ಯಾರಿಗೆ ನಿಮ್ಗೆ ಅದು ಜ್ವರ ಅಲ್ಲ, ಏನೂ ಆಗಲ್ಲ. ಅದು ಹೋಗ್ತದೆ, ಬರ್ತದೆ ಹೋಗ್ತದೆ. ಅದು ವಾತಾವರಣ ಆಗಿದೆ ಅಲ್ಲ, ಹಾಗೆ. ಅದು ನಿಮ್ಮದು ತಪ್ಪಲ್ಲ, ವಾತಾವರಣದ ತಪ್ಪು. ಕೋಡೆ ಸ್ವಾತಿ ಸಿಸ್ನ ಲೈವ್ ಇತ್ತು ಚಂದ ಯಾನ್ ಸರ್ಚ್ ಮಾಡ್ತಾ ಲೈವ್ ಎತ್ತಿಜ್ಜು ಮನು ಅವ್ರನ್ನ
ಜ್ವರ ತಲೆಗೆ ಇರಬೇಕು, ಆವಾಗ ಮುಗೀತು ಕತೆ. ನಿಮ್ಮ ಮಂಡೆ, ನೀವು ಸುಮ್ಮನೆ ಇರಿ, ಎಂತ ಮಾತಾಡಿ. ಹಾಂ, ಏನಾದರೂ ಬೆನ್ನಿಗೆ ಚಾರ್ಜರ್ ಇರ್ತದೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಂ, ಮುಗಲಾದಿಪ್ಪೊಡು ಕೋಡ ಕೂರ್ಗುಡ ಅಂದಿ ಅಂಚನೆ ಮಾತರಗ್ಲ ಕೇನ್ಲೆ ಅಂಡ ಇಂಟಿಗೆ ದಾಲಕ್ಕೆ ಏನು ಹೊಡ್ಚ್ಪಾನಂದಿಲ್ಲ ತುಲೆ ಜಿತ್ತೇಶ್ ತುಲೆ ಈ ಮಹೇಶ್ ಅಣ್ಣ ದಾದ ಮನ್ಪುನಂದು ಆರೇನು ಕೊನೋದು ಬೊಲ್ಲೊಡು ಬಿಡ್ಲಿ, ಆಮೇಲೆ ಸ್ವಾಹ ಆಗುತ್ತೆ ನಿಮ್ಮ ಮಂಡೆ ಮನುವರೆ. ಎಂತ ಸ್ವಾಹ ಆಗುತ್ತೆ? ನಾನು ಛತ್ರಿಯನ್ನು ಇಲ್ಲೇ ಬಿಟ್ಟು ಹೋದದ್ದು ಆಯಿತಾ. ಬೆಳಿಗ್ಗೆ ಮಳೆ ಬಂತು, ಮತ್ತು ಇವತ್ತು ಅಣ್ಣನ ಮಕ್ಕಳಿಗೆ ರಜೆ ಇತ್ತಲ್ಲ, ಹಾಗಾಗಿ ನಾನು ಅವರ ಛತ್ರಿಯನ್ನು ತಗೊಂಡು ಬಂದೆ. ಒಬ್ರು ಹೇಳ್ತಾರೆ ನೋಡಿ, ಯಾನ ಇಕ್ಕೆ ಪನ್ನೀರೆಗೆ ಮಾತ್ರ ಕೇನು ಪಂತ್ ಇಜ್ಜಿ ತಮಾಷೆ ಮಾಡ್ತನಾರು ಅಂಚದಾಲಜ್ಜಿ ಆರು ಪಾಪಲ್ಲೇ ತಮಾಷೆ ಮಾಡ್ತೇನೆ. ಕೊರಗಜ್ಜ ಶಾರ್ಟ್ಸ್ ಹೇಗಿದೆ? ಚೆನ್ನಾಗಿದೆ, ನನಗೆ ಖುಷಿ ಆಯಿತು. ನಾನು ತುಂಬ ನಂಬುವಂಥ ದೇವರಂದರೆ ಅದೇ. ನಾನು ನೋಡಿದೆ ಮನು ಅವರೇ, ಇನ್ನಷ್ಟು ಅಂಥದ್ದೇ ವಿಡಿಯೋಗಳನ್ನು ಹಾಕ್ತಾ ಇರಿ ಆಯಿತಾ. ಓಕೆ ಬಾಯ್ ಅಂತ ಜಿತೇಶ್. ಹೋಗುದಾ? ಖುಷಿ ಆಯ್ತಾ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಇವತ್ತೆಂತ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತಲ್ಲ, ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ತುಂಬ ಇವತ್ತು. ಕೇಳಿಸ್ತದ ಮಾತಾಡಿದ್ದು? ಕೇಳಿಸ್ತದ? ಯಾರಾದರೂ ಹೇಳಿ ಮಾರ, ಹೋಯ್ತಲ್ಲ ಆಗದಿಂದ ಈಗೇನೆ ಆಗ್ತದೆ. ಕೇಳಿಸ್ತದ ಜನರೇ, ಎಲ್ಲಿ ಹೋದಿರಿ? ಎಲ್ರು ಹೋದ್ರ? ಕೂಕು, ಯಾರಾದ್ರೂ ಇದ್ದೀರಾ? ಯಾರಿಲ್ಲ, ಎಲ್ಲ ಹೋದ್ರು. ಮಾತಾಡಿ. ನವೀನ ಅಣ್ಣ ಹಾಯ್, ಹೇಗಿದ್ದೀರಾ? ಹೇಗಿದ್ದೀರಿ ನವೀನ ಅಣ್ಣ? ಲೈಕ್, ಥ್ಯಾಂಕ್ ಯು. ಟೀ ಆಯ್ತಾ ನಿಮ್ಮದು? ಟೀ ಕುಡಿದ್ರಾ? ಮತ್ತು ಹೊಸ ವಿಡಿಯೋ ಹಾಕಿದೆ, ಅದನ್ನು ನೋಡಿಲ್ಲ ನೀವು? ಹೌದಾ, ನಾನು ಮತ್ತೆ ನೋಡ್ತೇನೆ ಆಯಿತಾ. ನಾನು ನೋಡಿಲ್ಲದ ವಿಡಿಯೋವನ್ನು ಮತ್ತೆ ನೋಡ್ತೇನೆ. ಹಾಗೆ ಪಟಪಟ ಅಂತ ಲೈಕ್ ಕೊಡಿ, ಪಟಪಟ ಅಂತ ಕಮೆಂಟ್ ಮಾಡಿ.
ಯಾರಾದರೂ ಇದ್ದೀರಾ? ಯಾರಾದರೂ ಮಾತಾಡಿ. ಮನು ಅವರಿದ್ದಾರೆ, ಗೊತ್ತಾಯ್ತು. ಮನು ಅವರಿದ್ದಾರಂತ ಗೊತ್ತಾಯಿತು. ಲೈಕ್ ಕೊಡಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಇದ್ದೀನಿ ಜೀವದಲ್ಲಿ. ಜೀವದಲ್ಲಿ ಇದ್ದಾಗಲೆಲ್ಲ ಮಾತಾಡೋಕ್ಕೆ ಆಗುತ್ತೆ, ಇಲ್ದಿದ್ರೆ ಮಾತಾಡೋಕ್ಕೆ ಆಗುತ್ತಾ? ಹೌದಮ್ಮ. ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ? ಕಮೆಂಟ್ ಮಾಡಿ. ಅದೇ ಅದೇ ಕಮೆಂಟ್ ಮಾಡ್ತಾ ಇರೋದು ಕೂಡ ಜೀವದಲ್ಲಿ ಇದ್ದರೆ ಮಾತ್ರ, ಎಲ್ದಿದ್ರೆ ಕಮೆಂಟ್ ಮಾಡಲಿಕ್ಕೆ ಆಗ್ತದಾ? ಅದು ಹೇಳಿ ಮೊದಲು. ಹೌದಾ? ಆತ್ಮ ಕೂಡ ಕಮೆಂಟ್ ಮಾಡ್ಬೋದು. ಅದೇಗೆ ಆತ್ಮ ಕಮೆಂಟ್ ಮಾಡೋದು ಹೇಗೆ ಅಂತ ನೀವು ಹೇಳಿ ನೋಡ. ಅದು ಹೇಳಿ ಮನ್, ನನಗೆ ಅದೊಂದು ಗೊತ್ತಾಗಬೇಕು, ಅದು ಹೇಗೆ. ನೀವು ಆತ್ಮವನ್ನು ನೋಡಿದ್ದೀರಾ? ಹೌದಾ? ಅದು ನಂದೇ ಆತ್ಮ, ಅದಕ್ಕೆ ಕಮೆಂಟ್. ಆತ್ಮ ನೋಡಿಲ್ಲ, ಆತ್ಮ ಥರ ಇರುವ ಹೆಣ್ಮಕ್ಳ ನೋಡಿದ್ದೇನೆ. ಹೌದಾ? ಯಾರದು ಮಕ್ಕಳು? ಹ್ಞೂ. ಯಾರದು ಅಂತ ನನಗೆ ಯೋಚನೆ ಬರ್ತಾ ಇಲ್ಲ. ಹೌದಾ? ನೀವೊಮ್ಮೆ ನಿದ್ದೆ ಮಾಡಿ, ಆಗ ಸರಿಯಾಗುತ್ತೆ. ನಿದ್ದೆ ಮಾಡಿ ನೀವು ಯೋಚನೆ ಬರುತ್ತೆ, ಆಯಿತಾ ಮನು? ಅದು ಒಂದು ಸರಿ ನಿದ್ದೆ ಮಾಡಿದರೆ ನೀವು ಸರಿ ಆಗ್ತದೆ. ಮತ್ತು ಜ್ವರ ಎಲ್ಲ ಉಂಟಲ್ಲ, ಓಡಿ ಹೋಗ್ತದೆ. ಅದಕ್ಕೆ ಯೋಚನೆ ಬರಲ್ಲ. ಹೌದಾ? ಜ್ವರವನ್ನು ಓಡಿಸಿ ಬಿಡಿ, ಜ್ವರವನ್ನು ಓಡಿಸಿ, ಆಯಿತಾ? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಜ್ವರ ಇದ್ದರೂ ಕೂಡ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ನೀವು ಗ್ರೇಟ್ ಮಾರ. ರೆಸ್ಟ್ ಮಾಡೋದು ಬಿಟ್ಟು ಎಂತ ನೀವು? ಜ್ವರ ಬಂದು ಕೂಡ ನೀವು ಕೆಲಸಕ್ಕೆ ಹೋಗ್ತೀರಲ್ಲ, ಹಾಂ? ರೆಸ್ಟ್ ಮಾಡಬೇಕಲ್ಲ. ಗ್ರೇಟ್ ಮಂಡಿ. ಅದು ಹೇಳಿ, ಮಂಡೇ ಹೇಗೆ ಗ್ರೇಟ್ ಆಗುತ್ತೆ?
ಎಲ್ಲಿ ಹೋದ್ರು? ಮನು ಹೋದ್ರಾ? ಬೇರೆಯವ್ರದ್ದು ರಜೆ ಮಾಡ್ತಿದ್ದೆ, ಅದು ನಂದೇ ತಾನೇ, ಅದಕ್ಕೆ ರಜೆ ಮಾಡಲಿಲ್ಲ. ಓ, ನಿಮ್ಮದೇ ಆಫೀಸಾ? ಓಕೆ ಓಕೆ, ಗುಡ್ ಗುಡ್ ರೀ. ಲೈಕ್ ಕೊಡಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಗುಡ್ಡಿಲ್ಲ, ಬಡ್ಡು ಇಲ್ಲ, ಯಾಕೆಂದರೆ ಸ್ವಲ್ಪ ಕಮ್ಮಿ ಆಗಿದೆ. ಹೌದಾ? ಎಷ್ಟು ದಿವಸ ಆಯಿತು ಜ್ವರ ಬಂದು? ಓ, ಅದು ಇಲ್ಲಿ ಯಾವುದಿದೆ ಸರ್? ಅದು ಇಲ್ಲಿಲ್ಲ. ಸಣ್ಣ ಅಣ್ಣ ಅವರದ್ದು. ಅದು ಫೋನ್ ಮಾಡ್ತೇನೆ ಅಂತ ಹೇಳಿ. ಹಾ. ಹಾಂ, ಫೋನ್ ಮಾಡಿದ್ರು ನನಗೆ. ಮನು ಹೊರಟ್ರಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಯ್ ಮುದ್ದು ಅವರಂತೆ ಜಗ್ಗು ಅಣ್ಣ ಬಂದರು. ಹಾಯ್ ಜಗ್ಗು ಅಣ್ಣ, ಹೇಗಿದ್ದೀರಾ? ಟೀ ಕುಡಿದ್ರಾ? ಏನು ತಿಂಡಿ?
ವೇದವತಿ ಸಿಸ್ಸಾಯಿ ಇಂಚಲ್ಲರ್ ಚಾಂಡೆ ಪಟ ಪಟ ಅಂತ ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಮಾತಾಡೋದು ಕೇಳಿಸ್ತದಾ? ಯಾರಿಗಾದರೂ ಕೇಳಿಸ್ತದಾ ಹೇಳಿ ಯಾರಾದರೂ.
ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ವಾಸ್ತು ಬ್ರದರ್ ಹಾಯ್. ಚಾಪರಿಯರ ಎಕಡವರ ಬರ್ತಾರತ್ತೀರು. ವಾಸ್ತು ಬ್ರದರ್ ಇರಿ ಗೊತ್ತುಂಡೆ ಒಂದು ಕಮೆಂಟ್ ದಾನೆ ಶೋ ಆಪಿಸಿ ವೇದಕ್ಕ ವೇದಕ್ಕುಲ್ಲರಲ್ಲ ಆರು ಪೋಯರ ಅಂದೆ ಕದ್ದಕ್ಕೆ ಫಸ್ಟ್ ಲೈಕ್ ಎನ್ನವೇ ಅಂದು ಇರ್ನನೆ ಲೈಕ್ ದಾದಂಡು ಎನ್ನ ಮೊಬೈಲ್ ಕಮೆಂಟ್ ಶೋ ಆಪಿಚ್ಚಿ ವಾಸ್ತು ಬ್ರದರ್ ದಾದಂದು ಗೊತ್ತಾ. ಬೇರೆ ಆಪ್ಷನ್ ಏನಾದರೂ ಟಚ್ ಮಾಡಿದ್ರಾ? ಇಲ್ಲ, ಏನು ಆಪ್ಷನ್ ಅದರಲ್ಲಿ
ಇದು ಸೆಟ್ಟಿಂಗಲ್ಲಿ ಹೋಗಿ ಉಂಟಲ್ಲ, ಅಲ್ಲಿ ಆಲ್ ಮೆಸೇಜ್ ಕೊಟ್ಟೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಈಗ ಎಂತ ಮಾಡೋದು, ನಿಮ್ಗೇನಾದರೂ ಐಡಿಯಾ ಇದೆಯಾ? ಐಡಿಯಾ ಇದ್ದರೆ ಹೇಳಿ. സൗമ്യ സിസ് ഹായ്, ಎಂಚಲ್ಲರು ಚಾಂಡೆ. ಅದು ಇವತ್ತು ಕೂಡ ನೆಟ್ವರ್ಕ್ ಕೂಡ ಸ್ಲೋ ಉಂಟು, ನಾನು ಏನಂತ ಗೊತ್ತಾಗ್ತಿಲ್ಲ. ನೆಟ್ವರ್ಕ್ ಕೂಡ ಕರೆಕ್ಟ್ ಇಲ್ಲ. ಹಾಯ್ ಹಾಯ್ ಕೃಷ್ಣಣ್ಣ. ಚಾಂಡೆ ದಾದ ತಿಂಡಿ. ಹಾಂ, ಬೇರೆ ಮೊಬೈಲಲ್ಲೇ ನೋಡ್ತಿದ್ದೇನೆ. ಯಾರಿದು ಸೌಮ್ಯ? ಅದರಲ್ಲಿ ಕೂಡ ಎಂತ ಗೊತ್ತಾ, ಈ ಕೃಷ್ಣಣ್ಣನ. ಹೌದು, ಬೇರೆ ಮೊಬೈಲಲ್ಲೇ ನೋಡ್ತಿದ್ದೇನೆ. ಭಾಗಿ ಸೌಮ್ಯ ಯಾರು? ಸೌಮ್ಯ ಅವರು ಪುತ್ತೂರಿನ ಹುಡುಗಿ. ಅದು ನೀವು ಸರಿ ಇದ್ದೀರಲ್ವಾ? ನಾನು ಸರಿ ಇದ್ದೇನೆ, ನಮಗೇನು. ನೀವು ಸರಿ ಇದ್ದೀರಾ? ಕೃಷ್ಣ, ನೆಟ್ವರ್ಕ್ ಕೂಡ ಕರೆಕ್ಟ್ ಇಲ್ಲ, ಎಂಥದ್ದಾಗಿದೆ. ಆಲ್ ಮೆಸೇಜ್ ಓಕೆ ಯಾಕೆ ಕೊಟ್ಟಿದ್ದು? ಬೇಡವಾ ಅದು ಆಪ್ಷನ್? ಬೇಡ ಇತ್ತಾ? ಅಂದರೆ ಅದು ಕಮೆಂಟ್ ಶೋ ಆಗ್ತಿರ್ಲಿಲ್ಲ ಅಲ್ಲ ಕೆಲವರದ್ದು, ಹಾಗೆ ಆಲ್ ಮೆಸೇಜ್ ಅಂತ ಕೊಟ್ಟು. ಓ, ನಮ್ಮ ಊರಿನವರಾಗಾದ್ರೆ. ಹೌದು, ನಿಮ್ಮ ಊರಿನವರು. ಸೌಮ್ಯ ಓಲ್ಪೋಯರಲ್ಲೇ ವಾಸ್ತವ್ಯದಲ್ಲಿ ಇರ್ನ ಉಡ್ತಾರೆ ಪಾತಿರ್ಲಾರ. ಪುತ್ತೂರಿನ ಮುತ್ತುಗಳು. ಏನಾಯಿತು ಇದು? ಏನಾಯಿತು? ಆಫ್ ಮಾಡಿ. ಎಂತ ಆಫ್ ಮಾಡಬೇಕು? ಎಲ್ಲವನ್ನು ಹೈಡ್. ನಾನು ಸರಿ ಇಲ್ಲೇ ಕಮೆಂಟನ್ನು ಹೈಡ್ ಮಾಡಲ? ಇದು ನಂದುಂಟಲ್ಲ, ವಾಸಿಲ್ಲ ಇದು. ಇದು ಬೇಕಿತ್ತ ನನಗೆ? ಏನೇನೋ ಮಾಡಿಕೊಳ್ಳಿ, ಏನೇನೋ ಅಂದು ಭಾಷೆ ಇಲ್ಲ. ಈಗ ಕಮೆಂಟ್ ಹಾಕಿ ನೋಡುವ, ಬರುತ್ತಾ ನೋಡುವ. ಕೋಡೆ ಲೈವ್ಗೂ ಬರ್ತದ ಇತ್ತರು. ನೆಕ್ಸ್ಟ್ ಪರಾರಿ ಏರಿ ಯಾನ ಆರ ಸೌಮ್ಯನ ಇತ್ತು ಕಮೆಂಟ್ ಮಾಡಲಿಕ್ಕೆ. ಇದು ಸರಿ ಅಂಡ ಅಂಡು ನಾನು ಹೇಳಿದ್ದು. ನಾನು ಎಲ್ಲಿದ್ದು ಮುತ್ತು? ನೀವಿದ್ರದ್ದು ಜಪಾನಿದ್ದು ಮುತ್ತು. ಒಂಜಿ ಬಾಂಬು ಹಾಕಿದ್ದು ಓಡಿ ಹೋಗಿದ್ರು. ಹೌದಾ? ಹಾಯ್. ಇಲ್ಲ, ಅದು ಹಾಗೇನೆ ಉಂಟು. ಅದು ಈಗ ಉಂಟಲ್ಲ, ಇಂಗ್ಲೀಷಲ್ಲಿ ಬರ್ತಾ ಉಂಟು. ಎಂತದ ನನಗೆ ಅರ್ಥ ಆಗ್ತಿಲ್ಲ. ಕಮೆಂಟ್ ಬಂತು, ಇಂಗ್ಲೀಷಲ್ಲಿ ಬರ್ತಾ. ಇದಕ್ಕೆ ನಾನೀಗ ಎಂತ ಮಾಡೋದು? ಇಲ್ಲಿ ಭಟ್ರು ಇದ್ದಾರೆ, ಅವರಲ್ಲಿ ಕೇಳುವನ? ಇಲ್ಲಿ ಕೃಷ್ಣ ಅಣ್ಣ ಇದ್ದಾರೆ, ಅವರ ಹತ್ರ ಕೇಳಿ. ಅವರಿಗೇನಾದರೂ ಗೊತ್ತಿರ್ಬೋದಾ ಸ್ವಲ್ಪ? ಅದು ಲೈಕ್ ಕೊಡಿ ಫ್ರೆಂಡ್ಸ್.
ನೀವು ಲೈಕ್ ಆದರೂ ಕೊಡಿ ಆಯಿತಾ, ನೀವು ಪಾಪ ಅಲ್ವಾ. ಕಮೆಂಟ್ ಅಂತೂ ಬರ್ತಾ ಇಲ್ಲ. ಸೌಮ್ಯ ಎಲ್ಲಿಗೆ ಹೋದ್ರು? ಸೌಮ್ಯ ಮಾತಾಡಲ್ಲ ಫ್ರೆಂಡ್ಸ್, ಯಾಕೆ ಮಾತಾಡ್ತೀನಿ? ಯಾರೂ ಮಾತಾಡ್ತಿಲ್ಲ. ಎಂತ ನಿದ್ದೀರಾ?